ಗಾದೆ ಮಾತಿನ ವಿಸ್ತರಣೆ 125. ಎಡವಿದ ಕಾಲೆ ಮತ್ತೆ ಎಡವುತ್ತದೆ. ಗಾದೆ ಮಾತುಗಳು ಜನಸಾಮಾನ್ಯರ ಆಡು ಮಾತುಗಳಾಗಿವೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ. ಗಾದೆ ಮಾತುಗಳು ನಮ್ಮ ಹಿರಿಯರು ನಮಗೆ ಕೊಟ್ಟ ಬೆಲೆ ಬಾಳುವ ನುಡಿಮುತ್ತುಗಳಾಗಿವೆ. ಗಾದೆ ಮಾತುಗಳಲ್ಲಿ ನಮ್ಮ ಬದುಕಿನ ಸಾರವಿದೆ. ಸಂತೋಷದ ಜೀವನಕ್ಕೆ, ಯಶಸ್ಸಿಗೆ ಗಾದೆಗಳು ದಾರಿದೀಪವಾಗಿವೆ. ಗಾದೆ ಜನಮಾನಸದಲ್ಲಿ ಸ್ಥಾಯಿಯಾಗಿ ನಿಂತ ಅನುಭವದ ನುಡಿಗಳು. ಗಾದೆಗಳು ಅನುಭವದ ನುಡಿಗಳಾದುದರಿಂದ ಸತ್ಯಕ್ಕೆ ಅತಿ ಸಮೀಪದಲ್ಲಿರುತ್ತವೆ. ಇಂತಹ ಗಾದೆ ಮಾತುಗಳಲ್ಲಿ ಒಂದಾದ ಎಡವಿದ ಕಾಲೆ ಮತ್ತೆ ಎಡವುತ್ತದೆ ಎಂಬ ಗಾದೆ ಮಾತು ಅರ್ಥಪೂರ್ಣವಾಗಿದೆ. ಮಹಾತ್ಮ ಗಾಂಧೀಜಿಯವರು ಬಾಲ್ಯ ಯೌವನಗಳಲ್ಲಿ ತಾವು ಎಸಗಿದ ತಪ್ಪುಗಳನ್ನು ತಮ್ಮ ಆತ್ಮಚರಿತ್ರೆಯಲ್ಲಿ ಪ್ರಾಮಾಣಿಕವಾಗಿ ಹೇಳಿಕೊಂಡಿರುವುದಲ್ಲದೆ ಮುಂದೆಂದೂ ತಪ್ಪುಗಳು ಮರುಕಳಿಸದಂತೆ ಎಚ್ಚರ ವಹಿಸಿದರು. ಆದರೆ ಮಹಾತ್ಮರಲ್ಲಿ, ಸಾಮಾನ್ಯರಲ್ಲಿ ಕೆಲವರಿಗಂತೂ ತಪ್ಪುಗಳನ್ನು ಮಾಡುವುದೇ ಒಂದು ಚಾಳಿ ಆಗಿಬಿಡುತ್ತದೆ. ಕುಡಿತ, ಜೂಜು, ಧೂಮಪಾನ, ವ್ಯಭಿಚಾರಗಳಂತಹವು ಕೆಟ್ಟದ್ದು ಎಂದು ಗೊತ್ತಿದ್ದರೂ ಮನೋದೌರ್ಬಲ್ಯದಿಂದ ಬಿಡಲಾಗದೆ ಪರಿತಪಿಸುತ್ತಾರೆ. ರುಚಿಗೋಸ್ಕರ ಅನಾರೋಗ್ಯಕರ ಆಹಾರಗಳನ್ನು ಬಕಾಸೂರನಂತೆ ತಿಂದು ತೇಗುವುದು ದುರಭ್ಯಾಸವೇ. ದುರ್ವ್ಯಸನಗಳನ್ನು ಸಮರ್ಥಿಸಿಕೊಳ್ಳುವ ಭಂಡರೂ ಇಲ್ಲದೆ ಇಲ್ಲ. ಈ ಚಟವಿರುವ ಎಷ್ಟೋ ಜನ 100 ವರ್ಷಗಳ ಕಾಲ ಬದುಕಿದ್ದಾರೆ. ಯಾವುದೇ ಚಟಗಳಿಲ್ಲದವರು ಮಾರಕ ರೋಗಗಳಿಗೆ ಬಲಿಯಾಗಿದ್ದಾರೆ ಎಂದು ವಿತಂಡವಾದ ಮಂಡಿಸುವವರು ಮಾಡಿದ ತಪ್ಪುಗಳನ್ನು ಮತ್ತೆ ಮತ್ತೆ ಮಾಡುತ್ತಲೇ ಹೋಗುತ್ತಾರೆ. ಎಡವಿದ ಕಾಲೆ ಎಡವುತ್ತಾ ಹೋದಲ್ಲಿ ಕಾಲನ್ನು ಕಳೆದುಕೊಳ್ಳುವ ದುರ್ದಿನವು ಎದುರಾಗಬಹುದು ಎಂಬ ಅರ್ಥದಲ್ಲಿ ಈ ಗಾದೆ ಮಾತು ತಿಳಿಸುತ್ತದೆ.